ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದಲ್ಲಿ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ರಸ್ತೆಗಳು ಹದಗೆಟ್ಟಿದ್ದು ಕೆಲವು ರಸ್ತೆಗಳು ಕೆಸರುಗದ್ದೆಯಂತಾಗಿವೆ. ಈ ರಸ್ತೆಗಳಲ್ಲಿ ಜನರು ಮತ್ತು ವಾಹನಗಳು ಸಂಚರಿಸುವುದೇ ದುರಸ್ತವಾಗಿದೆ. ನಗರದಲ್ಲಿ ಕೆಲವು ರಸ್ತೆಗಳ ಅಗಲೀಕರಣ ಕಾಮಗಾರಿ ಅಪೂರ್ಣಗೊಂಡಿದ್ದು, ಈ ಮೊದಲು ಧೂಳಿನಿಂದ ತುಂಬಿದ ರಸ್ತೆಗಳು ಇದೀಗ ಮಳೆಯಿಂದಾಗಿ ಕೆಸರುಮಯವಾಗಿದೆ. ಅದರಲ್ಲೂ ನಗರದ ವಿಶ್ವೇಶ್ವರಯ್ಯ ಬಡಾವಣೆ, ತಿರುವಳ್ಳುವರ್ ರಸ್ತೆ, ತೇರುಮಲೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದ ಮಾಹಿ ಜ್ಯುವೆಲ್ಲರ್ಸ್ ಗೆ ಹೋಗುವ ರಸ್ತೆ ಹಾಗೂ ನಾಗನಾಯಕನಹಟ್ಟಿ ಹಾಗೂ ಕೆಎಂ ಕೊಟ್ಟಿಗೆ, ನಂಜಯ್ಯನ ಕೊಟ್ಟಿಗೆ ಹಾಗೂ ಪ್ರಧಾನ ರಸ್ತೆಯಾದ ಅರಣ್ಯ ಇಲಾಖೆಯ ಮುಂಭಾಗದಲ್ಲಿ ರಸ್ತೆ ಗುಂಡಿ ಬಿದ್ದು ರಸ್ತೆಯಂತೂ ತೀರಾ ಹದಗೆಟ್ಟಿದ್ದು ಜನರ ಪ್ರಾಣ ಬಲಿಗಾಗಿ ಕಾಯುತ್ತಿದೆ. ಇದರಿಂದಾಗಿ ಈ ರಸ್ತೆಗಳಲ್ಲಿ ಓಡಾಡುವ ಜನರು ಸಂಕಷ್ಟಕ್ಕೀಡಾಗಿದ್ದಾರೆ. ಕಳೆದ ಒಂದು ವಾರದಿಂದ ಬಿಡುವಿಲ್ಲದೆ ಮಳೆ ಸುರಿಯುತ್ತಿರುವುದರಿಂದ ನಾಗನಾಯಕನಹಟ್ಟಿಗೆ ಹೋಗುವ ರಸ್ತೆಯಂತೂ ತೀರಾ ಹದಗೆಟ್ಟಿದ್ದು, ರಸ್ತೆಯುದ್ದಕ್ಕೂ ಕೆಸರು ತುಂಬಿದ್ದು ಜನತೆ ಇಲ್ಲಿಂದ ಆಡಳಿತ ವ್ಯವಸ್ಥೆಗೆ ಛೀಮಾರಿ ಹಾಕುತ್ತಿದ್ದಾರೆ. ಪ್ರತಿದಿನ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು, ಸ್ಥಳೀಯರು, ವಾಹನ ಸವಾರರು ಸಹ ಇದರಿಂದಾಗಿ ಅರಸಾಹಸ ಪಡುವಂತಾಗಿದೆ ಎಂಬುದಾಗಿ ನಮ್ಮ ತುಮಕೂರು ಮಾಧ್ಯಮದ ಜೊತೆಗೆ ಸಾರ್ವಜನಿಕರು ಅಳಲು ತೋಡಿಕೊಂಡರು. ಎಷ್ಟು ಇದು ಕೊಟ್ಟರು ನಾವಿಲ್ಲ ಹಾಸ್ಟೆಲ್ ಇರೋದು, ಮೈನಾರಿಟಿ ಹಾಸ್ಟೆಲ್. ನಾವು ಕಾಲೇಜ್ ಓಡಾಡ್ಬೇಕಂತಂದ್ರೂ ಡೈಲಿ ವೈಟ್ ಯೂನಿಫಾರ್ಮ್ ನಮ್ದು ಆಗಲ್ಲ, ಫುಲ್ ಎಲ್ಲ ಗಲೀಜಾಗ್ತಾ ಇದೆ. ಓಡಾಡೋದು ತುಂಬಾ ಕಷ್ಟ ಆಗ್ತಿದೆ ಇಲ್ಲಿ. ಮತ್ತೆ ಬೇರೆ ಕಡೆ ಹೋಗ್ಬೇಕಂದ್ರೆ ನಾವು ಅಲ್ಲಿಂದ ಸುತ್ತಾಕ ಬರ್ಬೇಕು, ಇಲ್ಲ ಅಲ್ಲಿಂದ ಬರ್ಬೇಕು. ಒಂದು ರೋಡ್ ಕೂಡ ಚೆನ್ನಾಗಿಲ್ಲ ಸರ್. ನಾವು ಡೈಲಿ 5 ಸತಿ ಆದ್ರೂ ಬರ್ತೀವಿ ಇಲ್ಲಿ ಈ ಏರಿಯಾಕ್ಕೆ. ಇಲ್ಲಿ ಬಂದ್ಬಿಟ್ರೆ ಯಮಬಾಧೆ ನಮ್ಗೆ ನೋಡಿ ಸರ್ ಬರ್ತಿದ್ದಾರೆ. ಹಂಗಾಗಿ ಸ್ವಲ್ಪ ನಿಮ್ಮ ಕಡೆಯಿಂದ ಏನೋ ಮಾಡ್ತಿದ್ರೆ ಬಹಳ ಹೆಲ್ಪ್ ಆಗುತ್ತೆ. ಕೆಸರು ಗದ್ದೆ, ಭತ್ತ ನಾಟಿ ಮಾಡ್ಬಿಡ್ಬೋದು. ಯಾವ ತರ ಆಗಿದೆ, ನಡಿಯಕ್ಕೂ ಆಗಲ್ಲ, ಗಾಡಿಲೂ ಹೋಗಲ್ಲ. 3 ತಿಂಗಳು ಬಿಟ್ಟು ನೋಡಿದ್ರೆ ಆರಾಮಾಗಿ ಬಂದು ಫೈಲ್ ಮಾಡ್ಕೊಂಡು ಹೋಗ್ಬೋದು. ಆ ತರ ಮಾಡ್ಬೋದು. ಟಾರ್ಗಿರ್ ಇರೋರು ಹೆಂಗೋ ಹಂಗೆ ಹೋಗ್ಬಿಡ್ತಾರೆ. ಆಟೋನೂ ಆಗಲ್ಲ. ಸ್ವಲ್ಪ ಅವ್ರು ಕೇಳೋದ್ರಲ್ಲ ತಪ್ಪಿಲ್ಲ, ನಾವು ಹೇಳೋದ್ರಲ್ಲಿ ಯಾವ ಕಡೆಯಿಂದ ನೋಡಿ ಸರ್, ಹುಡುಗರು ನೋಡಿ. ಒಳ್ಳೆ ಇಂಪ್ರೂವ್ಮೆಂಟ್ ಆಗೋ ಏರಿಯಾ ಸರ್ ಇದು. ಇಂಪ್ರೂವ್ಮೆಂಟ್ ಏರಿಯಾ. ರೋಡ್ ನೋಡಿದ್ರೆ ಜನ ಯಾರು ಬೈಕ ತಗೊಳಲ್ಲ ಅಲ್ಲಿ. ಬೇಡ ರೋಡ ಏನಂದ್ರೆ ಮಳೆ ಬಂದಾಗ ಅಷ್ಟೆಲ್ಲ ಇದಾಗಿದೆ. ಎಲ್ಲ ರಿಪೇರಿ ಮಾಡ್ಬೇಕು ಇವೆಲ್ಲ. ಮುಂದ್ಗಡೆ ಲಕ್ಷ್ಮಮ್ಮ ಲೇಔಟ್ ಅಂತೂ ಭಾಳ ಗಲೀಜಾಗಿತ್ತು. ಮೊನ್ನೆ ಏನೋ ಬಂದು ಪ್ರೆಸಿಡೆಂಟ್ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ. ಬಟ್ ಇದೆಲ್ಲ ಆಗಬೇಕು, ಇದೆಲ್ಲ ಡೆವಲಪಿಂಗ್ ಅಲ್ವಾ, ಇದೆಲ್ಲ ನಡೀತಾ ಇರಬೇಕು. ನಾನು ಇಂಜಿನಿಯರೇ, ಮಾಡಬೇಕು ಇವೆಲ್ಲ. ರಸ್ತೆ ಹೇಗಾಗಿದೆ ಅಂದರೆ ಮಳೆ ಬಂದು ಎಲ್ಲ ಕಡೆ ಫ್ಲಡ್ ಆಗಿದೆ. ನಮ್ಮೂರಲ್ಲೂ ಇವೆಲ್ಲ ಇದೆ, ಬಟ್ ಕ್ಲೀನ್ ಇಲ್ಲ. ನಮ್ಮ ಕಾರ್ಪೊರೇಷನ್ ವತಿಯಿಂದ ಕ್ಲೀನಿಂಗು ಭಾಳ ಕಡಿಮೆ, ಸ್ವಚ್ಛತೆಗೆ ಭಾಳ ಕಡಿಮೆ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಸ್ವಲ್ಪ ಇಂಪ್ರೂವ್ ಆದರೆ ತುಂಬ ಒಳ್ಳೆಯದು. ಕೆಸರುಗದ್ದೆಯಂತಾಗಿರುವ ಈ ರಸ್ತೆಯಿಂದಾಗಿ ವಾಹನ ಸವಾರರು ನರಕಯಾತನೆ ಅನುಭವಿಸುವಂತಾಗಿದೆ. ಈ ರಸ್ತೆಯ ಪಕ್ಕದಲ್ಲಿ ಜಮೀನು ಹೊಂದಿರುವ ರೈತರು ಕೂಡ ಸಮಸ್ಯೆಗೆ ಸಿಲುಕಿದ್ದಾರೆ. ರೈತರು ಬೆಳೆದ ಬೆಳೆ ಮೇಲೆ ಧೂಳು ಕೂರುತ್ತಿದ್ದು ಬೆಳೆ ಹಾನಿಯಾಗುತ್ತಿದೆ. ಇದು ಸಹಜವಾಗಿಯೇ ಈ ಭಾಗದ ಜನರ ಮತ್ತು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ರಸ್ತೆಯಲ್ಲಿ ಓಡಾಡುವ ವಾಹನ ಸವಾರರಿಗೂ ಪಾದಚಾರಿಗಳಿಗೂ ಒಂದಲ್ಲ ಒಂದು ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿಯಂತಾಗಿದೆ ಎಂಬುದಾಗಿ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದರು. ಮಳೆಗಾಲದಲ್ಲಿ ವಾಹನಗಳು ರಸ್ತೆ ಮಧ್ಯದಲ್ಲಿ ಸಿಲುಕಿಕೊಂಡರೆ ವಾಹನಗಳ ಓಡಾಟಕ್ಕೂ ತೊಂದರೆಯಾಗುತ್ತಿದೆ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ಸಾಕಷ್ಟು ಬಾರಿ ತಂದಿದ್ದೇವೆ, ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ದೂರಿದರು. ಹಿರಿಯೂರು ತಾಲೂಕಿನ ಜವನಗೊಂಡನಹಳ್ಳಿ ಹೋಬಳಿಯ ಮಾದೇನಹಳ್ಳಿ ಮುಸ್ಲಿಂ ಕಾಲೋನಿಯ ಜನರ ಜೀವನ ಹೇಳತೀರದು. ಮಳೆಗಾಲದಲ್ಲಂತೂ ಸಾರ್ವಜನಿಕರು ಹಾಗೂ ವಾಹನ ಸವಾರರ ಜೀವನ ಹೇಳತೀರದು. ಇಲ್ಲಿನ ಗ್ರಾಮಸ್ಥರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿಲ್ಲ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿರಿಯೂರು ನಗರದ ವಿವಿ ನಾಲದ ಬಲನಾಲ ಮತ್ತು ಎಡನಾಳಗಳಿಂದ ಬರುವ ಚಾನಲ್ ನೀರಿನಿಂದ ಸ್ಥಳೀಯ ರೈತರು ತಮ್ಮ ಹೊಲಗಳಿಗೆ ನೀರು ಹಾಯಿಸುತ್ತಾರೆ. ಆದರೆ ದುರಾದೃಷ್ಟ ಎಂದರೆ ವಿವಿ ನಾಲದ ಬಲ ಮತ್ತು ಎಡನಾಳಗಳಲ್ಲಿ ಕಸ ಕಡ್ಡಿಗಳು ತುಂಬಿ ತುಳುಕುತ್ತಿದ್ದು, ಚಾನಲ್ನಲ್ಲಿ ನೀರು ಬಿಡುವಾಗ ಆ ಚಾನಲ್ ನೀರುಗಳಿಂದ ರೈತರು ಬೆಳೆಯುವ ಬೆಳೆಗಳು ಸಹ ಸಂಪೂರ್ಣವಾಗಿ ನಾಶವಾಗುತ್ತಿದೆ. ಈ ಬಗ್ಗೆ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು, ತಾಲೂಕಿನ ದಂಡಾಧಿಕಾರಿಗಳು ಸಹ ವಿವಿ ನಾಲ
ಮತ್ತು ಬಲನಾಲಗಳ ಸ್ವಚ್ಛತೆಪಡಿಸಿ ಆನಂತರ ಚಾನಲ್ಗಳಿಗೆ ನೀರು ಹರಿಸಬೇಕಾಗಿದೆ ಎಂಬುದಾಗಿ ಸ್ಥಳೀಯರು ಸರ್ಕಾರದ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಯಾರು ಕೇಳಂಗಿಲ್ಲ. ಸೈಟ್ ಓನರ್ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ. ಸುತ್ತಾಡ್ಕೊಂಡು ಓಡಾಡಬೇಕು. ಹುಳಿಯಾರ್ ರೋಡ್ಗೆ ಹೋಗಿ ಬರ್ಬೇಕು ನಾವು. ಮೈನ್ ಶಾರದಾಶ್ರಮ, ಲಕ್ಷ್ಮಣಪುರ, ಶ್ರೀನಿವಾಸನಗರಕ್ಕೆಲ್ಲ ಮೈನ್ ಕನೆಕ್ಟಿವಿಟಿ ರೋಡ್ ಬಸ್ ಸ್ಟ್ಯಾಂಡಿಂದ. ಆದರೂ ಇದ್ರ ಬಗ್ಗೆ ಸೈಟ್ ಓನರ್ಗೆ ಗಮನ ಹರಿಸ್ತಾ ಇಲ್ಲ. ಭಾಳ ತಂದು ಅವ್ರೇನು ಹೇಳ್ತಾರೆ, ಇದು ಯಾವುದು PWD ಇದ್ರಂತ ನಮ್ಮ ಕನ್ಸರ್ನ್ ಇಲ್ಲ ಅಂತ. ಮತ್ತು ಸೈಟ್ ಓನರು PWD ಮಾಡಬೇಕು. ಒಟ್ಟು ಭಾಳ ಅಂದ್ರೆ 200% ತೊಂದರೆ ಆಗುತ್ತೆ. ಎಲ್ಲರೆಲ್ಲ ಕೇಳೋರಿಲ್ಲ. ಓಡಾಡೋಕ್ಕಾಗ್ತಿಲ್ಲ. ಇದೆಯೋ ಸರ್ ಇದು ಯಾವ ಲೇಟು? ಇದು ಲಕ್ಷ್ಮಣ ಜಿಲ್ಲೆ ಗೋವಾ ರೋಡು, ಅದು ಹಾಸ್ಪಿಟ್ಲ್ ರೋಡು, ಬಸ್ ಸ್ಟ್ಯಾಂಡ್ ರೋಡು. ಓಕೆ 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 ಸರ್. ನೋಡಿ ಸರ್, ಅಲ್ಲಿ ಸರ್ಕಸ್ಸು ನೋಡಿ, ಅಲ್ಲಿ ನೋಡಿ ಸರ್, ಹೇಗಿದೆ ಸರ್ ರೋಡ್? ಇದು ರೋಡ್ ಭಾಳ ಚೆನ್ನಾಗಿದೆ ಸರ್. ಹಾಂ, ಈ ಥರ ರೋಡ್ ಇಟ್ಬಿಟ್ರೆ ಭಾಳ ಒಳ್ಳೇದು. ಇದು ತುಂಬ ಹಾಗಾಗಿ ಜನಗಳು ಓಡಾಡೋದು ತುಂಬ ಕಷ್ಟ ಆಗಿದೆ.
ರೋಡ್ ಬೇಗ ಸ್ವಲ್ಪ ರೆಡಿ ಮಾಡಿಸಿದ್ರೆ ಭಾಳ ಒಳ್ಳೆಯದು. ಜನಗಳಿಗೆ ತುಂಬ ತೊಂದರೆ. ನೋಡಿರಿ, ಅವರು ವಯಸ್ಸಾಗಿದೆ, ಹೆಂಗೆ ಬರ್ತಾ ಇದ್ದಾರೆ, ಹೆಸರೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಏನಂದ್ರೂ ಇಲ್ಲಿ ಇರೋರು ಯಾರು ಮಾಡಿಸೋದಿಲ್ಲ, ಏನೂ ಇಲ್ಲ. ಹಾಸ್ಪಿಟ್ಲ್ KSRTC ಬಸ್ ಸ್ಟ್ಯಾಂಡ್ ಹೋಗೋ ರೋಡ್ ಇದು, ಕೊಪ್ಪಳ ಜಿಲ್ಲೆ ಹೋಗೋ ರೋಡ್ ಇದು. ಬಸ್ ಸ್ಟ್ಯಾಂಡ್ ಹಿಡಿದು ಜನ ಎಲ್ಲ ಇಲ್ಲೇ ಬರ್ತಾರೆ. ಅದನ್ನು ಇದನ್ನೇನು ಸ್ವಲ್ಪ ತಲೆಗೆ ಹಾಕೋಣಲ್ಲ ಯಾರೂ. ಇಲ್ಲಿರೋರು ಯಾರೇ ಆಗಲಿ, ವಾರ್ಡ್ನವರಾಗಲಿ ಯಾರೂ ಹಾಕೋಣಲ್ಲ. ಹೀಗಾಗಿ ಸ್ವಲ್ಪ ಅವ್ರು ಹೇಳಿ ಸರ್, ನಿಮ್ಮ ಕಡೆಯಿಂದ ಹೇಳ್ಬಿಟ್ರೆ ಸ್ವಲ್ಪ ಏನನ್ನ ಇದು ಮಾಡ್ತಾರೆ ನಾವು ಅಂತ ಹೇಳ್ತಾ ಇದ್ದೀವಿ. ಹೌದ್ರಾ? ಭಾಳ ಕಷ್ಟ ಆಗುತ್ತೆ, ನಡ್ಕೊಂಡು ಹೋಗೋಕ್ಕಾಗಲ್ಲ ಅಲ್ಲ? ನೋಡಂಗಿಲ್ಲ. ಹಾಂ, ನೀವೇ ನೋಡ್ತಾ ಇದ್ರಲ್ಲ, ಮಳೆಗಾಲದಾಗಂತೂ ಓಡಾಡೋಕ್ಕಾಗಲ್ಲ. ಅಕ್ಕ ಹೇಗಿದೆ ರೋಡು? ಸರ್ಕಸ್ ಮಾಡೋಂಗೆ ರೀತಿಯಲ್ಲಿದೆಯಾ? ಏನ ಯಾವಾಗಲೂ ಮಳೆಗಾಲದಲ್ಲಿ ವರ್ಷಕ್ಕೆ 3 ತಿಂಗಳು. ಹೌದಾ ಸರ್? ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.